ಬ್ರಹ್ಮಚಾರಿಗಳಿಗೆ ಅಂದರೆ ಬ್ಯಾಚುಲರ್ಸ್ಗಳಿಗೆ ಈ ಭೂಮಿಯ ಮೇಲೆ ಮನೆಗಳು ಸಿಗೋದು ತುಂಬಾನೇ ಕಷ್ಟ. ಅದರಲ್ಲೂ ಬೆಂಗಳೂರಂತ ಮಹಾನಗರದಲ್ಲಿ ಬ್ರಹ್ಮಚಾರಿಗಳಿಗೇನಾದರೂ ಬಾಡಿಗೆ ಮನೆ ಸಿಕ್ಕರೆ ಅವರಷ್ಟು ಪುಣ್ಯವಂತರು ಯಾರು ಇಲ್ಲ ಅಂತಾನೆ ಅನ್ಬಹುದು. ಬ್ಯಾಚುಲರ್ಸ್ ಗಳಿಗೆ ಮನೆ ಕೊಡುವ ಮಾಲೀಕರು 10 ಕರಾರುಗಳನ್ನ ಹಾಕಿ ಮನೆಯನ್ನ ಕೊಡುತ್ತಾರೆ, ರೂಮ್ಗಳನ್ನ ಕೊಡುತ್ತಾರೆ. 10 ಬಾರಿ ಮಾಲೀಕನ ಭೇಟಿ ಸಂದರ್ಶನಗಳು ನಡೆಯುತ್ತವೆ. ಇನ್ನು ಅವಿವಾಹಿತ ಜೋಡಿಗಳು ಅಥವಾ ಯುವಕ ಯುವತಿಯರಿಗೆ ಪ್ರತ್ಯೇಕವಾಗಿ ಬಾಡಿಗೆ ಪಡೆಯುವಾಗ ಅವರು ಎದುರಿಸುವಂತಹ ಅಡೆತಡೆಗಳ ಪಟ್ಟಿ ಹನುಮಂತನ ಬಾಲ ಇದ್ದ ಹಾಗೆ ಇರುತ್ತದೆ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರೂ ಕೂಡ ಆ ಬ್ಯಾಚುಲರ್ಗಳು ಅಥವಾ ಬ್ರಹ್ಮಚಾರಿಗಳು ಆ ಮನೆಗಳನ್ನು ಇಟ್ಟುಕೊಳ್ಳುವ ಪರಿಸ್ಥಿತಿ ನೋಡಿದರೆ ಮನೆಯ ಮಾಲೀಕ ನೋಡಿ ಮೂರ್ಛೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹೀಗಿರುವಾಗ ಇತ್ತೀಚೆಗೆ ಒಂದು ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿದೆ. ಬೆಂಗಳೂರಿನಲ್ಲಿ ಫ್ಲಾಟ್ ಒಂದನ್ನ ಬಾಡಿಗೆ ಕೊಟ್ಟ ಮಹಾ ಅಪರಾಧಕ್ಕೆ ಆ ಫ್ಲಾಟಿನ ಮಾಲೀಕ ಎಂತಹ ಪರಿಸ್ಥಿತಿ ಎದುರಿಸುತ್ತಿದ್ದಾನೆ ಎನ್ನುವುದು ಈ ಪೋಸ್ಟ್ ಮೂಲಕ ಸಾಬೀತಾಗಿದೆ. ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ತನ್ನ ಫ್ಲಾಟ್ ಅನ್ನ ಬಾಡಿಗೆ ನೀಡಿದ್ದಕ್ಕೆ ಮಾಲೀಕ ಈಗ ತನ್ನ ತಲೆಯನ್ನ ಚಚ್ಚಿಕೊಳ್ಳುವಂತಹ ಪರಿಸ್ಥಿತಿಯಾಗಿದೆ. ಬಾಡಿಗೆದಾರರೊಬ್ಬ 3 ರಿಂದ 4 ತಿಂಗಳು ಬಾಡಿಗೆ ಪಾವತಿಸಿ ನಂತರ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿದ್ದಾನೆ. ಹೀಗೆ 6 ತಿಂಗಳ ನಂತರ ಒಂದು ಫೋನ್ ಕಾಲ್ ಬರುತ್ತದೆ. ಅದೇನೆಂದ್ರೆ, ನಾನು ಮುಂದಿನ ತಿಂಗಳು ಮನೆಯನ್ನ ಖಾಲಿ ಮಾಡುತ್ತಿದ್ದೇನೆ, ನಾನು ಕೊಟ್ಟಂತಹ ಭದ್ರತಾ ಠೇವಣಿ ಅಂದ್ರೆ ಡೆಪಾಸಿಟ್ ಅನ್ನ ನನಗೆ ವಾಪಸ್ಸು ಕೊಡಿ ಅಂತ ಆ ಬಾಡಿಗೆದಾರ ಮಾಲೀಕನಿಗೆ ಹೇಳಿದ್ದಾನೆ. ಆಯಿತು ಎಂದು ಮನೆಯ ಮಾಲೀಕ, ನೀವು ಫ್ಲಾಟ್ ಬೀಗವನ್ನ ಹಸ್ತಾಂತರಿಸಿ, ಆಮೇಲೆ ನಿಮಗೆ ನೀವು ಕೊಟ್ಟ ಡೆಪಾಸಿಟ್ ಅನ್ನ ವಾಪಸ್ ಮಾಡುತ್ತೇನೆ ಎಂದು ಹೇಳಿದ್ದಾನೆ. ಆದರೆ ಆ ಬಾಡಿಗೆದಾರ ಮಾತ್ರ ಮನೆಯ ಬೀಗವನ್ನ ವಾಪಸ್ ಕೊಡಲು ಹಿಂದೇಟು ಹಾಕುತ್ತಿದ್ದ. ಹೀಗೆ ಹಿಂದೇಟು ಹಾಕುತ್ತಿದ್ದನ್ನು ಗಮನಿಸಿದ ಮಾಲೀಕ ಫ್ಲಾಟ್ಗೆ ಹೋಗಿ ನೋಡಿದಾಗ ಬಿಗ್ ಶಾಕ್ ಆಗಿದೆ. ಇಡೀ ಮನೆ ಕಸದ ಬುಟ್ಟಿಯಂತೆ ಕಂಡಿದೆ. ನೆಲದ ಮೇಲೆಲ್ಲ ಕಸ, ಕಿಟಕಿಯ ಬಾಗಿಲುಗಳು ತೆರೆದಿದ್ದವು, ಪಾರಿವಾಳಗಳು ಮನೆಯ ಒಳಗೆ ಬಂದು ಗಲೀಜು ಮಾಡಿದ್ದವು ಹಾಗೂ ಮನೆಗಳನ್ನ ಗೂಡುಗಳನ್ನ ಕಟ್ಟಿಕೊಂಡಿದ್ದವು. ಎಲ್ಲಿಂದಲ್ಲಿ ಮದ್ಯದ ಬಾಟಲಿಗಳು ತೂರಾಡುತ್ತಿದ್ದವು. ನೆಲದ ಮೇಲೆ ಬಿದ್ದಿದ್ದ ಕೊಳಕು ಹಾಸಿಗೆ ಗಬ್ಬು ನಾರುತ್ತಿತ್ತು. ಅಡುಗೆ ಮನೆ ಶೌಚಾಲಯ ಕೊಳೆತು ನಾರುತ್ತಿತ್ತು. ಇದನ್ನು ಕಂಡ ಮಾಲೀಕನಿಗೆ ತನ್ನ ಫ್ಲಾಟ್ ಸ್ಥಿತಿ ಕಂಡು ಆಘಾತವಾಗಿದೆ. ಮನೆಯ ಪರಿಸ್ಥಿತಿಯನ್ನು ಕಂಡು ದಂಗಾಗಿ ಹೋಗಿದ್ದ ಮಾಲೀಕ ಮನೆ ಚಿಲ್ಲಾಪಲಿ ಆಗಿದ್ದನ್ನ ವಿಡಿಯೋ ಮಾಡಿ ಕೆಲವು ಫೋಟೋಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದ. ಈ ಪೋಸ್ಟ್ಗಳನ್ನು ನೋಡುತ್ತಿದ್ದ ಹಾಗೆ ಆ ಬಾಡಿಗೆದಾರ ಮಾಲೀಕನ ಮನೆಗೆ ಓಡಿ ಬಂದಿದ್ದಾನೆ. ಆಮೇಲೆ ಗೊತ್ತಾಗಿದ್ದು, ಆ ಬಾಡಿಗೆದಾರ ಮನೆ ಬಾಡಿಗೆ ತೆಗೆದುಕೊಂಡ ನಂತರ ಒಂದೇ ತಿಂಗಳಲ್ಲಿ ತನ್ನ ಪ್ರಾಜೆಕ್ಟ್ ಕೆಲಸದ ಸಲುವಾಗಿ ಅಮೆರಿಕಕ್ಕೆ ಹೋಗಬೇಕಾಗಿತ್ತು. ಹೀಗಾಗಿ ಆ ಮನೆಯ ಬೀಗವನ್ನ ತನ್ನ 2 ಸ್ನೇಹಿತರಿಗೆ ಕೊಟ್ಟು ಹೋಗಿದ್ದಾನೆ. ಅಷ್ಟೇ, ಆ 2 ಸ್ನೇಹಿತರು ಆಡಿದ್ದೇ ಆಟ, ಮಾಡಿದ್ದೇ ಮಜಾ. 2-3 ತಿಂಗಳ ಕಾಲ ಪ್ರತಿ ರಾತ್ರಿ ಬಂದು ಮನೆಯಲ್ಲಿ ಕುಡಿದು ತಿಂದು ಪಾರ್ಟಿ ಮಾಡಿ ಮನೆಯನ್ನೆಲ್ಲ ಗಲೀಜು ಮಾಡಿ ಒಂದು ದಿನವೂ ಅದನ್ನ ಕ್ಲೀನ್ ಮಾಡದೆ ಒಂಥರ ಗಾರ್ಬೇಜ್ ಅನ್ನ ಮಾಡಿ ಬಿಸಾಕಿದ್ದಾರೆ. ಇದನ್ನೇ ಅನ್ನೋದು ಸ್ನೇಹಿತರೆ. ಪರರ ವಸ್ತುಗಳು ಅಂದರೆ ಜನರಿಗೆ ಅಷ್ಟೊಂದು ಬೇಜವಾಬ್ದಾರಿ ಆಗಿರುತ್ತದೆ. ನೀವೇ ನೋಡಿ, ನೀವೇನಾದ್ರೂ ನಿಮ್ಮ ಕಾರನ್ನ, ನಿಮ್ಮ ಗಾಡಿಯನ್ನ ಅಥವಾ ಇನ್ನೇನಾದ್ರೂ ಬೇರೆ ವಸ್ತುಗಳನ್ನ ಬೇರೆಯವರಿಗೆ ಕೊಟ್ಟರೆ ಅವರು ಬಳಸುವುದು ಹಾಗೇನೆ. ಯಾಕೆ ಹೇಳಿ? ಆ ವಸ್ತು ಅವರದಲ್ಲ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವ ಹಾಗೆ. ತಮ್ಮ ವಸ್ತುಗಳಾದ್ರೆ ಅದನ್ನ ಜೋಪಾನವಾಗಿ ಜವಾಬ್ದಾರಿತವಾಗಿ ಇಟ್ಟುಕೊಳ್ಳುತ್ತಾರೆ. ಬೇರೆಯವರದು ಅಂದ್ರೆ ಬೇಜವಾಬ್ದಾರಿಯಾಗಿ ಬಿಹೇವ್ ಮಾಡುತ್ತಾರೆ. ಒಂದು ಮನೆ ಕಟ್ಟಲು ಅಥವಾ ಒಂದು ಮನೆ ತೆಗೆದುಕೊಂಡು ಅದಕ್ಕೆ ಬಣ್ಣ, ಸುಣ್ಣ, ಇಂಟೀರಿಯರ್ ಡೆಕೋರೇಷನ್ ಮಾಡಿಸಿ ಮನೆಗಳನ್ನ ಬಾಡಿಗೆ ಕೊಟ್ಟಾಗ ಆ ಬಾಡಿಗೆದಾರ ತನ್ನ ಹೃದಯವನ್ನೇ ಬೇರೆಯವರಿಗೆ ಕೊಟ್ಟ ಹಾಗೆ ಆಗಿರುತ್ತದೆ. ಈ ರೀತಿ ಮನೆಗಳನ್ನ ಇಟ್ಟರೆ ಬಾಡಿಗೆದಾರರ ಮೇಲೆ ನಂಬಿಕೆನೆ ಹೋಗಿಬಿಡುತ್ತದೆ. ಬಾಡಿಗೆ ಕೊಡುವ ಮೊದಲು ಮಾಲೀಕ ನೂರಾರಲ್ಲ, ಸಾವಿರಾರು ಸರಿ ಯೋಚನೆ ಮಾಡಿ ಕೊಡಬೇಕಾಗುತ್ತದೆ. ಹೀಗಾಗಿ ಹೆಚ್ಚಾಗಿ ಮಾಲೀಕರು ಬ್ರಹ್ಮಚಾರಿಗಳಿಗೆ ಅಂದರೆ ಬ್ಯಾಚುಲರ್ಸ್ ಗಳಿಗೆ ಬಾಡಿಗೆ ಕೊಡುವುದೇ ಇಲ್ಲ. ಕೊಟ್ಟರೂ ನೂರಾರು ಕಂಡೀಷನ್ ಗಳನ್ನ, ಕರಾರುಗಳನ್ನ ಹಾಕಿ ಕೊಡುತ್ತಾರೆ. ಅಷ್ಟಾದರೂ ಕೂಡ ಈ ರೀತಿ ಮಾಡುತ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳ ಪರಿಸ್ಥಿತಿ ಹೇಗಿರಬೇಕೆಂದು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳನ್ನ, ಈ ಫೋಟೋಗಳನ್ನ ಆ ಬಾಡಿಗೆದಾರ, ಆ ಮಾಲೀಕ ಹಂಚಿಕೊಂಡಿದ್ದನ್ನು ನೋಡಿ ಹಲವಾರು ಜನ ಪ್ರತಿಕ್ರಿಯೆ, ಕಮೆಂಟ್ಸ್ ಗಳನ್ನು ಕೂಡ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ವಿದ್ಯಾವಂತರು ಮನೆಗಳನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಪಾಠ ಕಲಿತಿಲ್ಲ ಎಂದು ಟೀಕಿಸಿದ್ದಾರೆ. ಮತ್ತೆ ಕೆಲವರು ಮಾಲೀಕರು ತೆಗೆದುಕೊಂಡ ಠೇವಣಿಯಿಂದ ಸ್ವಚ್ಛತಾ ಶುಲ್ಕವನ್ನ ಕಡಿತಗೊಳಿಸಬೇಕೆಂದು ಕೂಡ ಸಲಹೆ ನೀಡಿದ್ದಾರೆ. ಇದೇ ಕಾರಣ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈಗ ಈ ಬ್ರಹ್ಮಚಾರಿಗಳಿಗೆ ಹಾಗೂ ಲಿವ್ ಇನ್ ರಿಲೇಷನ್ ಇರುವಂತಹ ಹುಡುಗ ಹಾಗೂ ಹುಡುಗಿಯರಿಗೆ ಬಾಡಿಗೆ ಮನೆ
ಮನೆ ಕೊಡುವ ಮೊದಲು ಇನ್ನೂ ಹೆಚ್ಚು ಕರಾರುಗಳನ್ನ, ಕಂಡೀಷನ್ಗಳನ್ನ, ಐಡೆಂಟಿಟಿ ಪ್ರೂಫ್ಗಳನ್ನು ಕೂಡ ಕೇಳೋದು ಹೆಚ್ಚಾಗುತ್ತಿದೆ. ಹೀಗಾಗಿ ಬೇರೆ ಬೇರೆ ಊರುಗಳಿಂದ ಬಂದು ನಗರದಲ್ಲಿ ವಾಸಿಸಲು ಬಯಸುವ ಜನರಿಗೆ ಬಾಡಿಗೆ ಮನೆ ಸಿಗುವುದು ದುರ್ಬಲವಾಗುತ್ತಿದೆ. ಟು ಲೆಟ್ ಅಂತ ಬೋರ್ಡ್ ಕಂಡ ಮೇಲೆ ವಿಚಾರಿಸಲೆಂದು ಹೋದರೆ ಮನೆಯ ಮಾಲೀಕರು ಹಾಕುವ ಕಂಡೀಷನ್ಸ್ ಕೇಳಿದ್ರೆ ಮೂರ್ಛೆ ಹೋಗುತ್ತೀರಾ. ಇತ್ತೀಚೆಗೆ ಮನೆ ಮಾಲೀಕರು ಕೇಳುವ ಡಾಕ್ಯುಮೆಂಟ್ಸ್ ಮತ್ತು ಪ್ರಶ್ನೆಗಳನ್ನು ಕೇಳಿಸಿಕೊಂಡೇ ಜಾಬ್ ಇಂಟರ್ವ್ಯೂಗೆ ಬಂದಿದ್ದೀನ ಅನ್ನೋ ಮಟ್ಟಿಗೆ ಬಾಡಿಗೆದಾರರಿಗೆ ಅನಿಸುತ್ತಿದೆ. ಇದೇ ರೀತಿಯಾಗಿ ನಗರದಲ್ಲಿ ಓರ್ವ ಮನೆ ಮಾಲೀಕ ಮನೆ ಬಾಡಿಗೆ ಬೇಕಾದರೆ ದ್ವಿತೀಯ ಪಿಯುಸಿಯಲ್ಲಿ ಕಡ್ಡಾಯವಾಗಿ 90% ಅಂಕ ಪಡೆದಿರಬೇಕೆಂಬ ನಿಯಮ ಕೂಡ ಹಾಕಿದ್ದಾರೆ ಎಂದ್ರೆ ನೀವು ಗಾಬರಿ ಪಡಬೇಕಾಗಿಲ್ಲ. ಹೌದು, ವಿಚಿತ್ರವೆನಿಸಬಹುದು, ಆದರೆ ಇದು ಸತ್ಯ. ಈ ಕುರಿತಾದ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಈ ಕುರಿತಾಗಿ ಶುಭಂ ಎನ್ನುವವರು ಟ್ವೀಟ್ ಮಾಡಿ ಮನೆ ಕೊಡಿಸುವ ಬ್ರೋಕರ್ ನೊಂದಿಗೆ ನಡೆಸಿದ ವಾಟ್ಸ್ಆಪ್ ಚಾಟ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಾರೆ. ವಾಟ್ಸ್ಆಪ್ ಚಾಟ್ ನಲ್ಲಿ ಮನೆ ಕೊಡಿಸುವ ಬ್ರೋಕರ್ ಹೇಳಿದ್ದು ಈ ರೀತಿ ಇದೆ: ಲಿಂಕ್ಡ್ ಇನ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಎಲ್ಲ ಪ್ರೊಫೈಲ್ ಗಳನ್ನ ಕಳಿಸಿ, ಜೊತೆಗೆ ನಿಮ್ಮ ಕಂಪನಿಯ ಜಾಯ್ನಿಂಗ್ ಲೆಟರ್, ಅಂಕದ ಪಟ್ಟಿ ಮತ್ತು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಅನ್ನ ಕೇಳಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದೆ 150 ರಿಂದ 300 ಪದಗಳಲ್ಲಿ ನಿಮ್ಮ ಬಗ್ಗೆ ಒಂದು ಪತ್ರವನ್ನ ಬರೆದು ಕಳಿಸಿ ಎಂದು ಮನೆಯ ಮಾಲೀಕರು ಕಂಡೀಷನ್ ಹಾಕಿದ್ದಾರೆ ಎಂದು ಬ್ರೋಕರ್ ಮೆಸೇಜ್ ಮಾಡಿದ್ದಾನೆ. ನಂತರ ಮನೆ ಬಾಡಿಗೆ ಪಡೆಯುವವರು ಸರಿ ಎಂದು ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಪತ್ರವನ್ನ ಬ್ರೋಕರ್ಗೆ ಕಳಿಸಿದ್ದಾರೆ. ಆ ಕಡೆಯಿಂದ ಬ್ರೋಕರ್ ರಿಪ್ಲೈ ಬಂದಿದ್ದು ಇಷ್ಟೇ: ನೀವು ದ್ವಿತೀಯ ಪಿಯುಸಿಯಲ್ಲಿ ಕೇವಲ 75% ಮಾತ್ರ ಅಂಕ ಪಡೆದಿದ್ದೀರಿ. ನಿಮಗೆ ಬಾಡಿಗೆ ಮನೆ ಸಿಗಲು ಕನಿಷ್ಠ ನೀವು 90% ಮಾಡಿರಬೇಕು ಎಂದು ಹೇಳಿದ್ದಾನೆ. ಹೀಗಾಗಿ ನಿಮಗೆ ಮನೆ ಬಾಡಿಗೆ ಕೊಡಲು ಆಗುವುದಿಲ್ಲ ಎಂದು ಮನೆ ಮಾಲೀಕ ರಿಜೆಕ್ಟ್ ಮಾಡಿದ್ದಾರೆ ಎಂದು ಬ್ರೋಕರ್ ಹೇಳಿದ್ದಾನೆ. ಇದರಿಂದ ಆಶ್ಚರ್ಯಗೊಂಡು ಆ ವ್ಯಕ್ತಿ ದಿಗ್ಭ್ರಾಂತನಾಗಿದ್ದಾನೆ. ಇತ್ತೀಚೆಗೆ ಬೆಂಗಳೂರಿಗೆ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಬರುವಂತಹ ಹುಡುಗರು, ಹುಡುಗಿಯರು ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಬ್ಯಾಚುಲರ್ಸ್ ಗಳಿಗೆ, ಅವಿವಾಹಿತ ಹುಡುಗಿಯರಿಗೆ ಕೆಲವೊಂದು ಎಕ್ಸ್ಟ್ರಾ ಕಾನೂನುಗಳನ್ನ ಕೂಡ ವಿಧಿಸುತ್ತಿದೆ. ಬ್ಯಾಚುಲರ್ಗಳು ಮತ್ತು ಅವಿವಾಹಿತ ಮಹಿಳೆಯರು ಬಾಡಿಗೆ ಪಡೆದಿರುವ ಫ್ಲಾಟ್ ಗಳಲ್ಲಿ ರಾತ್ರಿ 10 ಗಂಟೆಯ ನಂತರ ಅತಿಥಿಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂಬ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ. ನಗರದ ಕೆಲವೊಂದು ಪ್ರತಿಷ್ಠಿತ ಸೊಸೈಟಿಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ಹೊರಡಿಸುವ ಈ ಹೊಸ ಮಾರ್ಗಸೂಚಿಯು ನೆಟ್ಟಿಗರನ್ನ ಕೆರಳಿಸುವಂತೆ ಮಾಡಿದೆ. ಈ ಕುರಿತಾಗಿ ಬ್ಯಾಚುಲರ್ಸ್ ಗಳಿಗೆ ಬೆಂಗಳೂರು ಅಲ್ಲ ಎಂಬ ಶೀರ್ಷಿಕೆಯಡಿ ಬಾಡಿಗೆ ಬಳಕೆದಾರರೊಬ್ಬರು ಬೆಂಗಳೂರಿನ ಮಾರತಹಳ್ಳಿಯಲ್ಲಿರುವ ಹೌಸಿಂಗ್ ಸೊಸೈಟಿ ಹೊರಡಿಸಿದ ಮಾರ್ಗಸೂಚಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೂ ಅದು ವೈರಲ್ ಕೂಡ ಆಗಿದೆ. ಭಾರತದಲ್ಲಿ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆ ಇದೆ. ಅತಿಥಿಗಳನ್ನು ಮನೆಗೆ ಆಹ್ವಾನ ನೀಡುವುದರ ಹೊರತಾಗಿ ರಾತ್ರಿ ವೇಳೆಯಲ್ಲಿ ತಂಗಲು ಅನುಮತಿ ಇಲ್ಲ ಎಂದು ಕೂಡ ಹೇಳಲಾಗಿದೆ. ಹಾಗೂ ಒಂದು ವೇಳೆ ನೀವು ಇರಲೇಬೇಕಾದ ಪರಿಸ್ಥಿತಿ ಬಂದರೆ ಅತಿಥಿಗಳು ತಮ್ಮ ಗುರುತಿನ ಪುರಾವೆಗಳನ್ನ ನೀಡುವ ಮೂಲಕ ಮ್ಯಾನೇಜರ್ ಅಥವಾ ಅಸೋಸಿಯೇಷನ್ ಕಚೇರಿಯಿಂದ ಪೂರ್ವ ಅನುಮತಿಯನ್ನು ಪಡೆದುಕೊಳ್ಳಬೇಕೆಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ಮಹಾನಗರಗಳಲ್ಲಿ ಉಗ್ರರ ಹಾವಳಿ ಜಾಸ್ತಿಯಾದ ಕಾರಣ ಮನೆ ಮಾಲೀಕರು ಈಗ ಬಾಡಿಗೆದಾರರಿಗೆ ಪೊಲೀಸ್ ವೆರಿಫಿಕೇಶನ್ ಕೂಡ ಕೇಳುತ್ತಿದ್ದಾರೆ ಎಂದು ಕೆಲವೊಂದು ವರದಿಗಳು ಕೂಡ ಬಂದಿವೆ. ಅಷ್ಟೇ ಅಲ್ಲದೆ ಕೆಲವೊಂದು ಧರ್ಮಗಳಿಗೆ ಕೆಲವೊಂದು ಅಪಾರ್ಟ್ಮೆಂಟ್ ನಲ್ಲಿ ನಿರ್ಬಂಧನೆಯನ್ನು ಕೂಡ ವಿಧಿಸಿದ್ದಾರೆ. ಸ್ನೇಹಿತರೆ, ಈ ರೀತಿ ನಿರ್ಬಂಧಗಳನ್ನ, ನಿಯಮಗಳನ್ನ, ಕಾನೂನುಗಳನ್ನ ಬಾಡಿಗೆದಾರರಿಗೆ ವಹಿಸುವುದು ಎಷ್ಟು ಸರಿ, ಎಷ್ಟು ತಪ್ಪು ಅನ್ನುವುದನ್ನ ನೀವು ಕೂಡ ಕಮೆಂಟ್ ಮಾಡಿ ಬರೆಯಿರಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.